ಈ ಶಾರದಾ ಮಂಟಪ ಅಂತ ಹೇಳಿದ್ರೆ ಉಗ್ರಾಣದ ಮುಂಭಾಗದಲ್ಲಿ ಒಂದು ಕಡೆ ಬಲಬದಿಗೆ ಬಹಳ ಆಕರ್ಷಕವಾಗಿ ಕೃಷಿಯ ರೀತಿ ಕಾಣಿಸ್ತಾ ಇದೆ. ಒಂದು ಕಡೆ ನೇಜ್ ನೆಟ್ಟಿರುವಂಥದ್ದು, ಇನ್ನೊಂದು ಕಡೆ ತೋಟ ಅಂದರೆ ತರಕಾರಿ ತೋಟ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಒಂದು ಸೆಗಣಿ ಸಾರಿಸಿರುವಂಥ ಒಂದು ಜಾಗ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಏನು ಇಲ್ಲಿ ಇದನ್ನು ನೀವು ಏನನ್ನು ನೀವು ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀರಾ ಅಂತ? ಇದು ಅಂದರೆ ನಾವು ಕೃಷಿಕರು, ಹಾಗೆ ಕೃಷಿಯ ಬಗ್ಗೆ ಸ್ವಲ್ಪ ಜನರಿಗೆ ಈಗ ಗೊತ್ತಿಲ್ಲ. ಅಕ್ಕಿ ಹೇಗೆ ಬೆಳೀತದೆ, ಅಕ್ಕಿಯಿಂದ ಯಾವುದರಲ್ಲಿ ಬರ್ತದೆ ಅಂತೇಳಿ ಗೊತ್ತಿಲ್ಲ. ಗೋಣಿಯಲ್ಲಿ ಬರ್ತದೆ, ತೊಟ್ಟೆಯಲ್ಲಿ ಬರ್ತದೆ ಅಂತೇಳಿ ಅದನ್ನು ಬೇಯಿಸಿ ತಿನ್ನೋದು ಮಾತ್ರ ಗೊತ್ತಿರೋದು, ಬೇರೆ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗೆ ಇದು ಬಿತ್ತಿದೆ, ನೇಜಿ ಬೀಜ ಹಾಕಿದ್ದಾರೆ, ನೇಜಿ ಹಾಕಿದೆ, ಅದು ನೇಜಿ ನೆಟ್ಟಿರೋದು. ಮತ್ತು ಇದೆಲ್ಲ ತರಕಾರಿ ಗಿಡಗಳನ್ನು ಹಾಕಿದಂಥದ್ದು. ಇದು ವಿಶೇಷ, ಇದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಮೊದಲೆಲ್ಲ ನಾವೆಲ್ಲ ಮಕ್ಕಳಿರುವಾಗ ಅದೆಲ್ಲ ಕೊಟ್ಟಿದ್ದೇವೆ, ಹಾಗೆ ಗೊತ್ತಿದೆ. ಅದಕ್ಕೆ ತುಳುವಿನಲ್ಲಿ ಬಾರು ಮಿದುಪು ಅಂತ ಹೇಳ್ತಾರೆ. ಭತ್ತ ಬೇಯಿಸಿ ಒಣಗಿಸಿ ಅದನ್ನು ಆ ಗುರಿ ಉಂಟು, ಅದರಲ್ಲಿ ಇದು ಬರ್ತದೆ ಉಜ್ಜಿರ. ಆ ಉಜ್ಜಿರಲ್ಲಿ ಕುಟ್ಟಿ ನಾವು ಮೊದಲೆಲ್ಲ ಅಕ್ಕಿ ಮಾಡ್ತಿದ್ರು. ಅದಕ್ಕೆ ನಾಡಿದ್ದು ಇಡ್ಲಿಕ್ಕೆ ಇದೆ, ಅದಕ್ಕೆ ಭತ್ತ ಕುಟ್ಟಿ ಸ್ವಲ್ಪ ಹಾಕಿ ಅದರ ಮೇಲೆ ಉಜ್ಜಿರಲ್ಲಿ ಇಡ್ಲಿಕ್ಕೆ ಉಂಟು, ಯಾವುದೇ ರೀತಿ ಅಕ್ಕಿ ಬರ್ತದೆ ಅಂದರೆ ಅದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಜನರಿಗೆ ಒಂದು ಬಂದಂಥ ಹೊಸ ಈಗಿನ ಮಕ್ಕಳಿಗೆ ಯಾವುದು ಗೊತ್ತಿಲ್ಲ, ಅದರ ಒಂದು ಪರಿಚಯ ಮಾಡಲಿಕ್ಕೆ ಇದನ್ನು ಮಾಡಿದಂಥ ಒಂದು ವ್ಯವಸ್ಥೆ ಇದು. ಇದು ಕಾನ್ಸೆಪ್ಟ್ ಎಲ್ಲ ಯಾರ್ದು ಸರ್? ಇದು ನಮ್ಮ ಅಪ್ರಮೇಯ ಪ್ರಕಾಶ್ ಗೌಡ್ರ ಮಿಸ್ಸಸ್ ಇದ್ದಾರೆ, ಜಯಶ್ರೀ ಅಂತೇಳಿ, ಅವರ ಅಲಂಕಾರ ಸಮಿತಿಯಲ್ಲಿ ಅವರಿದ್ದಾರೆ. ಹಾಗಾಗಿ ಅವ್ರದ್ದೆಲ್ಲ ಒಂದು ಬೇರೆ ಬೇರೆ ಡಿಸೈನ್ ಎಲ್ಲ ಬರ್ತದೆ ಅವ್ರದ್ದು. ಇದು ಅವರು ಅದರಲ್ಲಿ ಯಾರಿಗೆ ಹೇಳಲಿಕ್ಕಿಲ್ಲ ಅಂತ ಹೇಳಿದ್ದಾರೆ, ಆದರೆ ನೀವು ಕೇಳಿದಾಗ ನಾವು ಹೇಳದೆ ಇರಲಿಕ್ಕೆ ಆಗೋದಿಲ್ಲ, ಹೇಳಬೇಕಾದ್ರೆ ಅಲ್ಲ. ಈಗ ಅಂದರೆ ಅದು ಮಾಡದೇ ಹೇಳೋದು ಬೇಡ ಅಂತ ಹೇಳಿದ್ದಾರೆ, ಆದರೆ ನೀವು ಈಗ ಕೇಳಿದಿರಿ, ಅದಕ್ಕೋಸ್ಕರ ನಾನೀಗ ಅದನ್ನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ಇದು ತರಕಾರಿ ಗಿಡಗಳೆಲ್ಲ ಅಂದರೆ ಯಾವ ಹಳ್ಳಿಯಲ್ಲಿ ಮೊದಲೆಲ್ಲ ಗದ್ದೆಯಲ್ಲಿ ಯಾವ ರೀತಿ ಎಲ್ಲ ಬೆಳೆಸ್ತಿದ್ರು ಅಂತೇಳಿ ಜನರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಇದು ಅವ್ರಿಗೆ ಗೊತ್ತಾಗಲಿಕ್ಕೆ ಇದನ್ನು ಎಲ್ಲ ಈ ರೀತಿ ಮಾಡಿದ್ದಾರೆ. ದೊಡ್ಡ ಜಾಗ ಇಲ್ಲ, ಸಣ್ಣ ಜಾಗದಲ್ಲಿ, ಅದರಲ್ಲಿ ಸಣ್ಣ ಜಾಗದಲ್ಲಿ ಸಣ್ಣದು, ಎಷ್ಟು ದೊಡ್ಡ ಜಾಗ ಇದ್ದರೂ ಎಷ್ಟು ಮಾಡ್ತಾರೆ ಅಲ್ಲ, ಎಷ್ಟು ಸಣ್ಣ ಜಾಗದಲ್ಲಿ ಮಾಡ್ತಾರೆ ಅಂತೇಳಿ ಜನರಿಗೊಂದು ಅರಿವು ಬರಬೇಕಲ್ಲ ಏನು ಆಗ್ತಂತೇಳಿ, ಅದನ್ನು ಅರಿವು ಮೂಡಿಸ್ಲಿಕ್ಕೋಸ್ಕರ ಇದೊಂದು ಬಂದವರಿಗೂ ಚಂದವೂ ಕಾಣ್ತದೆ. ಮತ್ತು ಅವರು ಕೇಳಿದವರಿಗೆ ಹೇಳ್ಬೋದು, ಇದನ್ನು ಈ ರೀತಿ ಅಕ್ಕಿ ಭತ್ತ ಬೆಳಿತೇವೆ, ಇದನ್ನು ಹೀಗೆ ಒಣಗಿಸ್ತೇವೆ, ಈ ರೀತಿ ನಾವು ಭತ್ತ ಕುಟ್ತೇವೆ ಅಂತೇಳಿ. ಈಗ ಅಲ್ಲಿ ಎಲ್ಲರೂ ಅಂತ ಹೇಳ್ತಾರೆ, ಮಿಷಿನಿಗೆ ಹಾಕಿ ಅದರಲ್ಲಿ ಅಕ್ಕಿ ಆಗ್ತದೆ, ಮೊದಲಿಗೆ ಗೊತ್ತಿಲ್ಲ. ಆಗ ಅದಕ್ಕೋಸ್ಕರ ಇದನ್ನು ಮಾಡಿದರೆ ಜನರಿಗೆ ಸ್ವಲ್ಪ ಈ ರೀತಿ ಇತ್ತು ಮೊದಲಿನ ಕಾಲದಲ್ಲಿ ಅಂತೇಳಿ ತಿಳಿಸ್ಕೊಡ್ಬೋದು ಅಂತೇಳಿ. ಇಲ್ಲಿ ನೋಡ್ಬೋದು ಕಾವೇರಿ ತಾಯಿ ಇದರಲ್ಲಿ ನೀರು, ಇದೊಂದು ಕೊಡವನ್ನು ಹಿಡ್ಕೊಂಡು ನಿಂತಿರುವುದು ಕಾವೇರಿ ತಾಯಿದ್ದಾರೆ. ಅದರ ಮೂಲಕ ನೀರು ಹರಿದು ಹೋಗುತ್ತೆ. ಅದರ ಮುಂಭಾಗ ಶಿವಲಿಂಗ ಇದೆ. ಆ ಶಿವಲಿಂಗ ಜೊತೆಗೆ ಅದರ ಮುಂಭಾಗನೇ ನೀರು ಹರಿದು ಹೋಗುವಂಥ ಎಲ್ಲ ವ್ಯವಸ್ಥೆ ಮಾಡಿರುವಂಥದ್ದು. ಇದನ್ನು ಆ್ಯಕ್ಚುಲಿ ನಾನು ಹೇಳಿದೆ ಸೂಕ್ತ ಅಲ್ಲ, ಇದು ಸಂಪೂರ್ಣವಾಗಿ ಈ ಒಂದು ಚಿತ್ರಣವನ್ನು ಮಾಡಿರುವಂತಹ ರಮೇಶ್ ಇದ್ದಾರೆ. ಇವರು ಆಲ್ಮೋಸ್ಟ್ ನಿಮ್ಮದು ನರ್ಸರಿ ಕೂಡ ಇದೆ ಅನಿಸುತ್ತೆ ಅಲ್ವಾ? ನಿಮ್ಮ ನರ್ಸರಿ ಎಲ್ಲಿರೋದು? ನಮ್ಮದು ಗುರುವಾಯನಕೆರೆಯಲ್ಲಿ ಪ್ರಕೃತಿ ನರ್ಸರಿ ಅಂತ. ಗುರುವಾಯನಕೆರೆಯ ಪ್ರಕೃತಿ ನರ್ಸರಿಯ ರಮೇಶ್ ಇದ್ದಾರೆ. ಇವರು ಸಂಪೂರ್ಣವಾಗಿ ಇಂತಹ ಒಂದು ಚಿತ್ರಣವನ್ನು ಮಾಡಿರುವಂಥದ್ದು. ಒಂದು ಕಡೆ ಕಾವೇರಿ ತಾಯಿ, ಒಂದು ಕಡೆ ಶಿವಲಿಂಗ, ಇನ್ನೊಂದು ಕಡೆ ನೀರಿನ ಚಿಲುಮೆ ಕೂಡ ಇರುವಂಥದ್ದು. ನೈಟ್ ಹೊತ್ತಲ್ಲಿ ಬಂದಾಗ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ನಿಜನಾ? ಓಕೆ ಸರ್, ಆ್ಯಕ್ಚುಲಿ ಈ ಥರ ಮಾಡುವಂಥ ಉದ್ದೇಶ ಏನು ಅನ್ನೋಂಥದ್ದು, ಜೊತೆಗೆ ಇದರ ವಿಶೇಷತೆಯಾಗಿ ಇಲ್ಲಿ ಬಂದಾಗ ಜನರು ಏನು ನೋಡ್ಬೋದು ಅನ್ನೋದು? ಅಂದರೆ ನಾವು ಕೆಲವೊಂದು ಕಡೆ ಬ್ರಹ್ಮಕಲಶದಲ್ಲಿ ಈ ಥರ ಮಾಡಿದ್ದೇವೆ. ಅದರಲ್ಲೂ ಇಲ್ಲಿ ಉಜಿರೆದು ಅಂದರೆ ತುಂಬ ಡಿಫರೆಂಟಾಗಿ ಮಾಡ್ತಾ ಇದ್ದೇವೆ. ಒಂಥರ ಕಾವೇರಿಯಲ್ಲಿ ನೀರು ಬರುವಂಥದ್ದು, ಆಮೇಲೆ ಶಿವಲಿಂಗದ ಮೇಲುಗಡೆಯಿಂದ ಫುಲ್ಲು ನೀರು ಚಿಮ್ಮುವಂಥದ್ದು, ಆಮೇಲೆ ಇಲ್ಲೊಂದು ನೀರು ಒಂಥರ ಉದ್ಭವ ಥರ ಬರುವಂಥ ಆ ಥರ ಒಂಥರ ಜಸ್ಟ್ ಒಂದು ಕಾವೇರಿಯ ಕಾನ್ಸೆಪ್ಟ್ ಥರ ಮಾಡಿದ್ದೇವೆ. ಈ ಸೈಡು ಒಂಥರ ನೀರಿನ ವ್ಯವಸ್ಥೆ, ಆ ಕಡೆ ಸೈಡು ಕೃಷಿಯ ಥರ ನೀರು ಹೇಗೆಲ್ಲ ಇದು ಮಾಡ್ತಾರೆ ಅಂತ ಒಂಥರ ಡೆಮೋ ಟೈಪ್ ತೋರಿಸುವ ಅಂತ ಮಾಡ್ತಿದ್ದೇವೆ. ಅಂದರೆ ಜನಗಳಿಗೆ ಗೊತ್ತಾಗಬೇಕು, ಒಂದು ಕಡೆ ನೀರಿನ ಮಹತ್ವ, ಇನ್ನೊಂದು ಕಡೆ ಕೃಷಿಯ ಮಹತ್ವ. ಓಕೆ, ಎಷ್ಟು ದಿನದ ತಯಾರಿಗಳು ಆಗ್ತಾ ಇದೆ? ಇದಕ್ಕೋಸ್ಕರ ನೀವು ಎಲ್ಲೆಲ್ಲಿಂದ ಜನಗಳೆಲ್ಲ ಬಂದಿದ್ದಾರೆ ಇದಕ್ಕೆಲ್ಲ ಕೆಲಸ ಮಾಡೋಕ್ಕೆ ಅಂತ? ಅಂದರೆ ವರ್ಕರ್ಸ್ ಅಂದರೆ ನಮ್ಮದೇ ಇದ್ದಾರೆ. ನಾವಂದರೆ ಗಾರ್ಡನ್ ಮಾಡುವಾಗ ಮಾಡ್ತಾ ಇದ್ದೇವಲ್ಲ ಆ ಥರ, ಅದಕ್ಕೋಸ್ಕರ ಒಂಥರ ಡಿಫರೆಂಟಾಗಿ ಮಾಡ್ತಾ ಇದ್ದೇವೆ ಅಂತ. ಸೊ ಇದು ಪರ್ಮನೆಂಟ್ ಅಲ್ಲ, ಟೆಂಪರರಿಯಾಗಿ. ಓಕೆ, ಅಂದರೆ ಪರ್ಮನೆಂಟ್ ಮಾಡೋದಕ್ಕೂ ಟೆಂಪರರಿ ಮಾಡೋದಕ್ಕೂ ತುಂಬ ಕಷ್ಟ ಇದೆ. ಮತ್ತಂದರೆ ನೀರಿನ ವ್ಯವಸ್ಥೆ ಅಲ್ಲ, ಒಂದು ನೀರೇನಾದರೂ ಬೇರೆ ಕಡೆ ಚಿಮ್ಮಿದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂಥರ ಪ್ಲಾಸ್ಟಿಕ್ ಟೈಪ್ ಎಲ್ಲ ಹಾಕಿ. ಈಗ ಇದಕ್ಕೆ ನೀರು ಸಂಪರ್ಕ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಟ್ಯಾಂಕ್ ಇರ್ತಿತ್ತು, ಬೇರೆ ಪೈಪ್ಲೈನ್ ಹಿಡ್ಕೊಂಡು ಮಾಡುವ? ಅಂದರೆ ಅದಕ್ಕೆ ಟ್ಯಾಂಕಿಯಿಂದ ಫಿಲ್ ಮಾಡ್ತೇವೆ, ಅದೇ ನೀರು ಮತ್ತೆ ರೀಸೆಲ್. ಹೌದು. ಸೊ ಅದ್ಭುತವಾಗಿ ನಾಡಿದ್ದು ನೀವು ಈ ಬ್ರಹ್ಮಕಲಶ ಟೈಮಲ್ಲಿ ಈ ಉಗ್ರಾಣಕ್ಕೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಯಾಕಂತ ಹೇಳಿದ್ರೆ ಉಗ್ರಾಣದ ಅಷ್ಟೊಂದು ವಿಶೇಷವಾಗಿರುವಂಥದ್ದು. ನೋಡಿದ್ರೆ ನೀವು ಒಳಗಡೆ ಯಾವ ರೀತಿ ಇದೆ
ಅಂತ ಒಂದು ಅಂತರ ಚಪ್ಪರ ಇದೆ, ಆಮೇಲೆ ಮಾಡುತ್ತಾರೆ ಬರ್ತದೆ, ಅದರಲ್ಲೂ ಕೂಡ ಒಂದು ಬೇರೆ ಬೇರೆ ತರಕಾರಿಯನ್ನು ನೇತಾಡಿಸುವಂಥ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿರುವಂಥದ್ದು. ಜೊತೆಗೆ ಅದರ ಮುಂಭಾಗದಲ್ಲಿ ಎರಡೂ ಕಡೆ ಕೂಡ ಬಲಬದಿ ಮತ್ತು ಎಡಭಾಗದಲ್ಲಿ ಬಹಳ ಅದ್ಭುತವಾದ ಅಲಂಕಾರ ಮಾಡಲಾಗಿದೆ. ಒಂದು ಕಡೆ ಕಾವೇರಿಯ ನೀರು ಹೋಗುವಂಥದ್ದು, ಜೊತೆಗೆ ಶಿವಲಿಂಗದ ಮೇಲ್ಗಡೆಯಿಂದ ನೀರು ಚಿಮ್ಮುವ ರೀತಿಯಾಗಿ, ಇನ್ನೊಂದು ಕಡೆ ನೆಲದ ಮೂಲಕ ನೀರು ಉದ್ಭವ ಆಗುವ ರೀತಿಯಾಗಿ ಸಂಪೂರ್ಣವಾಗಿ ಬಹಳ ವಿಶೇಷವಾಗಿರುವಂಥದ್ದು. ಇವತ್ತು ನಿಮಗೆ ಆ್ಯಕ್ಚುಲಿ ಏನೂ ಅಲ್ಲ, ಇದು ನಾಡಿದ್ದು ಬಂದಾಗ ಇಲ್ಲಿ ವಿಶೇಷವಾಗಿ ನೀವು ಒಂದು ಕಡೆ ಉಗ್ರಾಣದ ವಿಶೇಷತೆ, ಇನ್ನೊಂದು ಕಡೆ ಹೊರಭಾಗದಲ್ಲಿರುವಂಥ ಈ ಎರಡು ವಿಶೇಷವನ್ನು ನೀವು ಕಣ್ಣಾರೆ ನೋಡಿಕೊಂಡು ಆನಂದಿಸ್ಬೋದು ಅಂತ ಹೇಳ್ಬೋದು. ಕೆಲವು ಕಡೆ ಫ್ರೂಟ್ಸ್ ಗಿಡಗಳು, ಅಲ್ಲಲ್ಲಿ ಒಂದೊಂದು ಗಿಡವನ್ನೆಲ್ಲ ಕೊಡ್ತೇವೆ. ಒಂಥರ ಗುಡ್ಡ ಟೈಪು, ನ್ಯಾಚುರಲ್. ಓಕೆ, ನೈಸರ್ಗಿಕವಾಗಿ ಒಂದು ಗುಡ್ಡ ಯಾವ ರೀತಿ ಇರುತ್ತೆ ಅದನ್ನೆಲ್ಲವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಓಕೆ ಮೇಡಮ್. ಇದೀಗ ಜಸ್ಟ್ ಸಿದ್ಧತೆ ಮಾತ್ರ, ಇದು ಏನೂ ಅಲ್ಲ. ಆದರೆ ನೀವು ನಾಡಿದ್ದು ನೀವು ಬಂದಾಗ ನಿಜಕ್ಕೂ ಕೂಡ ಒಂದು ಕೃಷಿ ಹೇಗಿರುತ್ತೆ, ಜೊತೆಗೆ ಒಂದು ನೀರಿನ ಬಗ್ಗೆ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡುತ್ತೆ ಎಲ್ಲವನ್ನು ಕೂಡ ನೀವು ಕಣ್ಣಾರೆ ನೋಡಿ ಆನಂದಿಸ್ಬೋದು ಅಂತ ಹೇಳ್ತಾ, ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.